ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೇಮ್ ಇಸ್ ವಿನು. ಇವತ್ತು ಅಮೆಝಾನ್ದೊಂದು ಪಾರ್ಸಲ್ ಬಂದಿದೆ. ಒಂದು ಐಟಮ್ ತಗೊಂಡಿದ್ದೀನಿ. ಇದು ಚೆನ್ನಾಗಿದೆಯಾ ಇಲ್ಲೋ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರಾದರೂ ಈ ಐಟಮನ್ನು ತಗೋಬೇಕಂತಿದ್ದರೆ ಈ ವಿಡಿಯೋ ಫುಲ್ಲಾಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿದೆಯಾ ಇಲ್ಲೋ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲೊಂದು ಸಣ್ಣ ಬಾಕ್ಸ್ ಇದೆ, ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಒಳಗಡೆ ಯಾವ ಐಟಮ್ ಇದೆ ಅಂತ ನೋಡ್ಕೊಳ್ಳೋಣ. ಸೈಡೆಲ್ಲ ಫುಲ್ಲು ಕವರ್ ಆಗಿದೆ. ಇದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇದಕ್ಕೆ 1250 ರೂಪಾಯಿ ಕೊಟ್ಟಿದ್ದೀನಿ. ಅಷ್ಟು ರೇಟ್ ಕೊಟ್ಬಿಟ್ಟು ಇದನ್ನು ತಗೋಬೋದಂತಲೂ ನಾನು ನಿಮಗೆ ತಿಳಿಸ್ತೀನಿ. ಫುಲ್ಲಾಗಿ ನೋಡಿಬಿಡಿ ಸ್ನೇಹಿತರೆ. ಯಾವ ಯೂಟ್ಯೂಬರ್ ಕೂಡ ಬೆಳ್ಳಿ ಕೊಡಿ, ಬಂಗಾರ ಕೊಡಿ, ದುಡ್ಡು ಕೊಡಿ ಅಂತ ಯಾವ ಯೂಟ್ಯೂಬರು ಕೇಳಲ್ಲ. ನಾವು ಕೇಳೋದು ಎರಡೇ, ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ. ಎಲ್ಲ ಯೂಟ್ಯೂಬರು ಅದನ್ನೇ ಕೇಳ್ತಾರೆ. ಅವ್ರಿಗೂ ಆ ಥರನೇ ಮಾಡಿ ನಾವು ಖುಷಿಯಾಗಿ ಬಿಡ್ತೀವಿ. ಒಂದು ಬಾಕ್ಸ್ ಓಪನ್ ಮಾಡಿದ್ಮೇಲೆ ಅದರ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ, ಅದನ್ನು ಓಪನ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಇದೇನಂತ. ಬಾಕ್ಸಲ್ಲಿ ನೋಡಿದಾಗ ತುಂಬ ಚೆನ್ನಾಗಿದೆ. ಒಳಗಡೆ ಯಾವ ಥರ ಇರುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಎಲ್ಲ ನೋಡೋಣ. ನೋಡ್ಬೋದು ಸ್ನೇಹಿತರೆ, ಇದನ್ನು ಓಪನ್ ಮಾಡಿದ್ದೀನಿ. ಈ ಐಟಮನ್ನು ಒಳಗಡೆ ತೆಗೆಯೋಣ. ಸ್ನೇಹಿತರೆ, ಇದು ವಾಟರ್ ಕೂಲರ್. ಇದಕ್ಕೆ ನೀರು ಹಾಕಿ ಯೂಸ್ ಮಾಡಲಿಕ್ಕೆ. ನೀರು ಹಾಕಿಲ್ಲ ಅಂದರೂ ಆಗುತ್ತೆ. ಆಮೇಲೆ ಇದಕ್ಕೆ ಐಸು ಹಾಕಿದರೆ ಸ್ವಲ್ಪ ಕೂಲ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇವಾಗ ಇದು ಫುಲ್ ಆಫ್ ಆಗಿದೆ. ಮೇಲ್ಗಡೆ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿಬಿಟ್ಟು ಮೇಲ್ಗಡೆ ಎಳೆದ್ರೆ ಅದು ಓಪನ್ ಆಗುತ್ತೆ. ಇವಾಗ ಮೇಲ್ಗಡೆ ಕಾಣಿಸ್ತಿದೆ, ಒಂದು ದೊಡ್ಡ ಬಟನ್ ಕಾಣಿಸ್ತಿದೆ. ಇದನ್ನು ಪ್ರೆಸ್ ಮಾಡಿದರೆ ಇದು ಆನ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದರೆ, ಇದನ್ನು ಪವರ್ ಬ್ಯಾಂಕಲ್ಲೂ ಕೂಡ ಯೂಸ್ ಮಾಡಲಿಕ್ಕೆ ಆಗುತ್ತೆ. ನಮ್ಮ ಚಾರ್ಜರ್ಗೊಂದು ಅದರಲ್ಲಿ ಒಂದು ಸಣ್ಣದೊಂದು ವೈರ್ ಕೊಟ್ಟಿದ್ದಾರೆ, ಕೇಬಲ್ ವೈರ್ ಕೊಟ್ಟಿದ್ದಾರೆ. ಅದನ್ನು ನಮ್ಮ ಚಾರ್ಜರ್ಗೆ ಹಾಕ್ಬಿಟ್ಟು ಅದರ ನಂತರ ಯೂಸ್ ಮಾಡುವಂಥದ್ದು. ಡೈರೆಕ್ಟಾಗಿ ಪ್ಲಗ್ಗಿಗೆ ಹಾಕೋಗಿಲ್ಲ. ಸ್ನೇಹಿತರೆ, ಇಲ್ಲಿ ಕೆಳಗಡೆ 2 ಬಟನ್ ಇದೆ. ಈ ಬಟನ್ ಯಾಕಂತ ಹೇಳಿದರೆ, ಎದುರುಗಡೆ ಒಂದು ಬಟನ್ ಇದೆ, ಅಂದರೆ 3 ಡಾಟ್ ಕಾಣಿಸ್ತಲ್ಲ, ಆ ಬಟನ್ನ ಪ್ರೆಸ್ ಮಾಡಿದರೆ ಕೂಲರ್ ವರ್ಕ್ ಆಗುತ್ತೆ. ಇದರಲ್ಲಿ 3 ಸ್ಟೆಪ್ ಇರುತ್ತೆ. ಒಂದು ಲೋ ಇರುತ್ತೆ, ಇನ್ನೊಂದು ಹೈ ಇರುತ್ತೆ, ಇನ್ನೊಂದು ಸ್ಲೋ ಇರುತ್ತೆ. ಓಕೆನಾ? ಇದನ್ನು ಪ್ರೆಸ್ ಮಾಡಿದರೆ ಆ ಥರ ಇರುತ್ತೆ. ಅದರ ಪಕ್ಕದಲ್ಲಿ ಇರೋದು ಇದು ಲೈಟ್ ಆಪ್ಷನ್, ಅಂದರೆ ಕಲರ್ ಲೈಟಲ್ಲಿ ಇರುತ್ತೆ, ಅದನ್ನು ಯೂಸ್ ಮಾಡಲಿಕ್ಕೆ. ಇನ್ನು ಇಲ್ಲಿ ಇದನ್ನು ಓಪನ್ ಮಾಡಿದಾಗ ಇದಕ್ಕೆ ನೀರು ಹಾಕಲಿಕ್ಕೆ. ನೀರು ಹಾಕಿದರೂ ಆಗುತ್ತೆ, ಇಲ್ಲಾಂದರೆ ಐಸ್ ಹಾಕಿದರೂ ಆಗುತ್ತೆ. ನೀರು ಹಾಕಿದರೆ ಕೂಲ್ ಸ್ವಲ್ಪ ಕಡಿಮೆ ಬರುತ್ತೆ, ಐಸ್ ಹಾಕಿದರೆ ತುಂಬ ಕೂಲಾಗಿರುತ್ತೆ. ಆದರೆ ದೊಡ್ಡ ಕೂಲರ್ನಷ್ಟು ಇರಲ್ಲ. ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ ಇದರಲ್ಲಿ ಕೂಲ್ ಇರುತ್ತೆ. ಇನ್ನಿಲ್ಲಿ ಕೇಬಲ್ ಕೊಟ್ಟಿದ್ದಾರೆ. ಈ ಕೇಬಲ್ ಆವಾಗಲೇ ನಾನು ಹೇಳಿದೆ, ಚಾರ್ಜರ್ಗೆ ಹಾಕಿ ಯೂಸ್ ಮಾಡಲಿಕ್ಕೆ ಅಂತ. ಸ್ನೇಹಿತರೆ, ಇದರ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಹೇಳಿದ್ದೀನಿ. ಇನ್ನು ಇದಕ್ಕೆ ನೀರು ಹಾಕಿಬಿಟ್ಟು ಇದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಇದನ್ನು ತಗೊಳ್ಬೇಕಂತ ಇದ್ದವರು ಸರಿಯಾಗಿ ತಿಳ್ಕೊಂಡೇ ತಗೊಳ್ಳಿ. ಯಾಕಂದರೆ ಇದರಲ್ಲಿ ರಿಟರ್ನ್ ಆಪ್ಷನ್ ಇರಲ್ಲ. ಅಮೆಝಾನಲ್ಲಿ ರಿಟರ್ನ್ ಆಪ್ಷನ್ ಇರಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡೇ ತಗೊಳ್ಳಿ. ಯಾರ ಹತ್ರ ಅದು ಕೇಳಿಬಿಟ್ಟು ತಗೊಳ್ಳಿ. ಓಕೆನಾ? ಇದಕ್ಕೆ ನೀರು ಹಾಕೋ ಮುಂಚೆ ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ನೀವು ಒಮ್ಮೆ ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಲೈಟೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ನೀವೇ ಇಲ್ಲಿ ಗಮನಿಸ್ಬೋದು. ಇಲ್ಲಿ ಹಲವಾರು ಕಲರ್ಸ್ ಎಲ್ಲ ಬರುತ್ತೆ. ಈ ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿದರೆ ಕಲರ್ ಲೈಟೆಲ್ಲ ಬರುತ್ತೆ. ಆ ಕಡೆ ನೋಡ್ಬೋದು, ಆ ಕಡೆದು ಆನ್ ಮಾಡಲಿಕ್ಕೆ, ಕೂಲರ್ ಆನ್ ಮಾಡಲಿಕ್ಕೆ ಅಷ್ಟೇ. ಇಲ್ಲಿ ನೋಡ್ಕೋಬೋದು ಕಲರ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಈ ಕಡೆ ಇರೋ ಬಟನ್ ಪ್ರೆಸ್ ಮಾಡಬೇಕು. ಇವೆಲ್ಲ ವೇಸ್ಟ್ ಅಂತಲೇ ನನಗೆ ಅನಿಸುತ್ತೆ, ಯಾಕಂದರೆ ಇವೆಲ್ಲ ಬೇಕಾಗಿಲ್ಲ. ಸ್ನೇಹಿತರೆ, ಇವಾಗ ಲೈಟೆಲ್ಲ ತೋರಿಸಿದ್ದೀನಿ. ಇನ್ನು ಇದಕ್ಕೆ ನೀರು ಹಾಕಿಬಿಟ್ಟು ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ನಾನು ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಇದಕ್ಕೆ ನೀರು ಹಾಕಿಬಿಟ್ಟು ನೋಡೋಣ ವರ್ಕ್ ಆಗುತ್ತಂತ. ನನಗೆ ವರ್ಕ್ ಆಗುತ್ತೆ ಅನ್ನೋದೇ ಡೌಟು, ಯಾಕಂದರೆ ಇದು ಸಣ್ಣ ಅಮೌಂಟ್. ಇದು ದೊಡ್ಡ ಅಮೌಂಟ್ ಅಂದರೆ ಒಂದು 6,000 - 7,000 ರೂಪಾಯಿ ಇರುತ್ತೆ ವಾಟರ್ ಕೂಲರ್ಗೆ. ವಾಟರ್ ಹಾಕೋದಕ್ಕೆ ಒಂದು 4,000 ರೂಪಾಯಿ ಎಲ್ಲ ಇರುತ್ತೆ. ಇದು ಸ್ವಲ್ಪ ಕೂಲ್ ಜಾಸ್ತಿ ಅಂತ ಇಂಥದ್ದೇ ತಗೊಳ್ತಾರೆ ತುಂಬ ಜನ. ಇನ್ನು ಎದುರುಗಡೆ ಇಲ್ಲೊಂದು ಸಣ್ಣ ಬಟನ್ ಥರ ಇರುತ್ತೆ, ಬಟನ್ ಥರನೇ ಇರುತ್ತೆ. ಅದನ್ನು ಮೇಲ್ಗಡೆ ಪ್ರೆಸ್ ಮಾಡಿ ಇಳಿದ್ರೆ ಹಿಡಿಯುತ್ತೆ. ಅಂದರೆ ಫುಲ್ಲಾಗಿ ಇಳಿದ್ರೆ ಮೇಲ್ಗಡೆ ಹೋಗುತ್ತೆ. ನಡುವಲ್ಲಿ ಪ್ರೆಸ್ ಮಾಡಿ ಇಡಬೇಕು. ಇವಾಗ ಆನ್ ಮಾಡಿದ್ದೀನಿ. ಇನ್ನು ಇದನ್ನು ತೆಗೋಬೇಕು ಅಂತ ಇದ್ದವರಿಗೆ ನಾನು ಹೇಳ್ದೇನಂತ ಹೇಳಿದ್ರೆ, ಈ ಐಟಮ್
ಒಂದು 600-700 ರೂಪಾಯಿಗೆ ಸಿಗೋದಂದರೆ ತೆಗೋಬೋದು ಅಂತ ಅನಿಸುತ್ತೆ. ಯಾಕೆ ಈ ಥರ ಹೇಳ್ತೀನಿ ಅಂತಂದರೆ, ಒಂದು ಫ್ಯಾನಲ್ಲಿ ಗಾಳಿ ಬರುವಷ್ಟು ಇದರಲ್ಲಿ ಏನೂ ಅಷ್ಟು ಸ್ಪೀಡಾಗಿ ಬರಲ್ಲ, ತಂಪಾಗಿ ಬರುತ್ತೆ. ನಾವು ಇದರ ಹತ್ತಿರ ಹೋಗಿ ನಿಂತರೆ ಮಾತ್ರ ಇದರಲ್ಲಿ ತಂಪಾಗಿ ಬರುತ್ತೆ. ಒಂದು ಚೇರ್ ಹಿಡ್ಕೊಂಡು ನಾವೊಂದು ಮನೆಯಲ್ಲಿ ಸೆಲ್ಫ್ ಇರುತ್ತೆ, ಆ ಸೆಲ್ಫಲ್ಲಿಟ್ಟರು ಗಾಳಿ ಬರಲ್ಲ. ಇದರ ಫ್ಯಾನ್ ನೋಡ್ಬೋದು, ಅಂದರೆ ಬ್ಯಾಕ್ ಸೈಡ್ಗೆ ಇರುತ್ತೆ. ಇದು ತುಂಬ ಸಣ್ಣ ಫ್ಯಾನ್, ಹಾಗಾಗಿ ಇದರಲ್ಲಿ ತುಂಬ ಗಾಳಿನೂ ಬರಲ್ಲ. 1250 ರೂಪಾಯಿಗೆ ಬೇಡ ಅಂತ ನನ್ನ ಅನಿಸಿಕೆ. ತೆಗೊಳ್ದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಇನ್ನು ಆವಾಗಲೇ ನಾನು ಹೇಳಿದ್ದೀನಿ ಇದಕ್ಕೆ ರಿಟರ್ನ್ ಆಪ್ಷನ್ ಇಲ್ಲ ಅಂತ. ಅಂದರೆ ನನಗೆ ಬಂದಿಲ್ಲ, ರಿಟರ್ನ್ ಆಪ್ಷನ್ ಇಲ್ಲ, ಬೇರೆಯವ್ರಿಗೆ ಬಂದಿದೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ತಿದ್ದೀನಿ, ನಾನು ತಗೊಂಡ ಮಟ್ಟಿಗೆ ನಾನು ಹೇಳ್ತಿದ್ದೀನಿ. ಇದರಲ್ಲಿ ಗಾಳಿ ಬರಲ್ಲ ಅಂತ ನಾನು ಹೇಳ್ತಿಲ್ಲ, ಗಾಳಿ ಬರುತ್ತೆ, ತುಂಬ ಕಡಿಮೆ ಬರುತ್ತೆ. ಅಂದರೆ ಫ್ಯಾನಲ್ಲಿ ಬರುವಷ್ಟು ಬರಲ್ಲ. ಇವಾಗ ತುಂಬ ಬಿಸಿಲಲ್ಲಿ ಹೋಗ್ಬಿಟ್ಟು ನಾವು ಮನೆಗೆ ಬಂದುಬಿಟ್ಟು ಇದನ್ನು ಆನ್ ಮಾಡಿದರೆ ಇದರ ಗಾಳಿ ನಮಗೆ ಸಾಕಾಗಲ್ಲ, ಫ್ಯಾನೇ ಯೂಸ್ ಮಾಡಬೇಕಾಗುತ್ತೆ. ನಾನು ಅಷ್ಟೇ ಇವಾಗ ಫ್ಯಾನೇ ಯೂಸ್ ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತಿಲ್ಲ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಒಳಗಡೆ ಯಾವ ಥರ ಎಲ್ಲ ಇರುತ್ತೆ, ಅಂದರೆ ಫ್ಯಾನ್ ಎಷ್ಟು ದೊಡ್ಡಿರುತ್ತೆ, ಇದಕ್ಕೆ ಹಾಕಿದ ನೀರು ಎಲ್ಲಿ ಸ್ಟಾಕ್ ಆಗುತ್ತೆ ಎಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.